ನಾನು ಹರ್ಷಿತಾ, ಕಾರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಟೋಲ್ ಗೇಟ್ ಫಾಸ್ಟ್ಯಾಗ್ ಕಡ್ಡಾಯ, ಹೈರಾಣಾದ ವಾಹನ ಸವಾರರು. ಕಾರವಾರ ನಗರದಲ್ಲಿ ಬಾಡಿಗೆ ನೀಡುವ ಮನೆಗಳಿಗೆ ಬಾಡಿಗೆ ಕರಾರು ಪತ್ರ ಹಾಗೂ ಪೊಲೀಸ್ ವೆರಿಫಿಕೇಶನ್ ಕಡ್ಡಾಯ, ರಾಹುಲ್ ನಾಯ್ಕ್. ಜೋಯಿಡಾದಲ್ಲಿ ಇಳುವಾದಲ್ಲಿ ರೆಸಾರ್ಟ್ ತ್ಯಾಜ್ಯ ಕಾಡಿಗೆ, ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ. ಕೇವಲ ಪ್ರಚಾರಕ್ಕಾಗಿ ಕುಮಾರಸ್ವಾಮಿ ಹೇಳಿಕೆ, ಸಚಿವ ಶ್ರೀರಾಮುಲು. 8 ವರ್ಷದ ಹಿಂದಿನ ಮನೆ ಕಳ್ಳತನ ಪ್ರಕರಣ ಭೇದಿಸಿದ ಹೊನ್ನಾವರ ಪೊಲೀಸರು. ವಾರ್ತೆಗಳ ವಿವರ. ಟೋಲ್ ಗೇಟ್ ಫಾಸ್ಟ್ಯಾಗ್ ಕಡ್ಡಾಯ, ಹೈರಾಣಾದ ವಾಹನ ಸವಾರರು. ಕಾರವಾರ ಟೋಲ್ ಗೇಟ್ಗಳಲ್ಲಿ ಫಾಸ್ಟ್ಯಾಗ್ ಕಡ್ಡಾಯಗೊಳಿಸಿದ ಬೆನ್ನಲ್ಲೇ ಮಾಹಿತಿ ಕೊರತೆಯಿಂದ ಸಂಚಾರ ನಡೆಸುತ್ತಿದ್ದ ವಾಹನ ಸವಾರರು ಡಬಲ್ ಹಣ ತೆತ್ತು ತೆರಳಬೇಕಾದ ಸ್ಥಿತಿ ನಿರ್ಮಾಣವಾಗಿದ್ದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಅಂಕೋಲಾದ ಹಟ್ಟಿಗೇರಿ ಹಾಗೂ ಕುಮಟಾದ ಹೊಳೆಗದ್ದೆ ಟೋಲ್ ಗೇಟ್ ಬಳಿ ಫಾಸ್ಟ್ಯಾಗ್ ಅಳವಡಿಸಿಕೊಳ್ಳದವರಿಗೆ ಒಂದು ಗೇಟ್ ಮೂಲಕ ಮಾತ್ರ ಬಿಡಲಾಗುತ್ತಿದೆ. ಅದು ಕೂಡ ಡಬಲ್ ಹಣ ವಸೂಲಿ ಮಾಡುತ್ತಿದ್ದು, ಈ ಬಗ್ಗೆ ಮಾಹಿತಿ ಇಲ್ಲದೆ ಬಂದು ಸಂಚಾರಕ್ಕೆ ಮುಂದಾಗಿ ಹಣ ತೆತ್ತವರು ಕಂಗಾಲಾಗಿದ್ದಾರೆ. ಇನ್ನು ಫಾಸ್ಟ್ಯಾಗ್ ಇಲ್ಲದವರಿಗೆ ಒಂದೇ ಗೇಟ್ ಮೂಲಕ ಬಿಡುತ್ತಿರುವುದರಿಂದ ಹತ್ತಾರು ವಾಹನಗಳು ಸಾಲಗಟ್ಟುವ ಪರಿಸ್ಥಿತಿ ಅಂಕೋಲಾದ ಹಟ್ಟಿಕೇರಿ ಟೋಲ್ ಗೇಟ್ ಬಳಿ ನಿರ್ಮಾಣವಾಗಿದೆ. ಇನ್ನು ವಿಳಂಬದಿಂದ ಬೇಸತ್ತ ಕೆಲ ವಾಹನ ಸವಾರರು ಟೋಲ್ನಲ್ಲೇ ಫಾಸ್ಟ್ಯಾಗ್ ಅಳವಡಿಸಿಕೊಂಡು ಮುಂದೆ ಸಾಗುತ್ತಿದ್ದಾರೆ. ಎಲ್ಲ ಇವ್ರದೇ ಗಾಡಿ ಅದು. ದಿ ವರ್ಲ್ಡ್ ಪೆಟ್ಸ್ ಫ್ಯಾಷನ್ ಪ್ರಾಯೋಜಕತ್ವದಲ್ಲಿ ನಾಯಿ ಮತ್ತು ಬೆಕ್ಕಿಯ ಪ್ರದರ್ಶನ 21 ಫೆಬ್ರವರಿ ಬೆಳಗ್ಗೆ 9:30 ಗಂಟೆಗೆ. ಸ್ಥಳ ಮಾಲಾದೇವಿ ಮೈದಾನ, ಕಾರವಾರ. ಬಹುಮಾನ 75,000 ವರೆಗೆ ಹಾಗೂ ಇತರ ಬಹುಮಾನ. ಪ್ರವೇಶ ಶುಲ್ಕ ಪ್ರತ್ಯೇಕ 250 ರೂಪಾಯಿ. ಸಂಪರ್ಕ ವಿಶ್ವಜಿತ್ ಅಣ್ವೇಕರ್ 8073234081, ಶ್ರೇಯಸ್ ಅಣ್ವೇಕರ್ 6360508259. ಕಾರವಾರ ನಗರದಲ್ಲಿ ಬಾಡಿಗೆ ನೀಡುವ ಮನೆಗಳಿಗೆ ಬಾಡಿಗೆ ಕರಾರು ಪತ್ರ ಹಾಗೂ ಪೊಲೀಸ್ ವೆರಿಫಿಕೇಶನ್ ಕಡ್ಡಾಯ, ರಾಹುಲ್ ನಾಯ್ಕ್. ಕಾರವಾರ ಶಹರದಲ್ಲಿ ಆದಷ್ಟು ಹೆಚ್ಚಿನ ಜನರಾದ ಬಂಗಾಲಿ ಹಾಗೂ ಯುಪಿ, ಬಿಹಾರ್ ಜನರು ಬಾಡಿಗೆ ನಾತೆಯಿಂದ ವಾಸ ಮಾಡುತ್ತಿದ್ದಾರೆ ಹಾಗೂ ಇವರು ಯಾವುದೇ ದಾಖಲಾತಿ ಇಲ್ಲದೆ ಹಾಗೂ ಪೊಲೀಸ್ ವೆರಿಫಿಕೇಶನ್ ಸಹ ಮಾಡಿದ್ದು ಇರುವುದಿಲ್ಲ. ಇವರು ಸದರಿ ಭಾಗದಲ್ಲಿ ತಡರಾತ್ರಿ ತನಕ ತಿರುಗಾಡುವುದು, ಮದ್ಯ ಸೇವನೆ ಮಾಡುವುದು, ಗಾಂಜಾ ಹಾಗೂ ಇನ್ನಿತರ ಅನೈತಿಕ ಚಟುವಟಿಕೆ ಮಾಡುವುದು, ಸದರಿ ಭಾಗದಲ್ಲಿ ಕಳ್ಳತನ ಆಗುವುದು ಮೇಲ್ನೋಟದಲ್ಲಿ ಕಂಡುಬರುತ್ತದೆ. ಇದರಿಂದ ಸದರಿ ಪರಿಸರದಲ್ಲಿ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತಲಿದೆ. ಆದ್ದರಿಂದ ಇದರ ಬಗ್ಗೆ ಪರಿಶೀಲಿಸಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸದರಿಯವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ರಾಹುಲ್ ನಾಯ್ಕ್ ರವರು ವಿನಂತಿಸಿದ್ದಾರೆ. ಕಾರವಾರಲ್ಲೀಗ ಸದ್ಯಕ್ಕೆ ಹೊರ ರಾಜ್ಯದ ಜನ ಜಾಸ್ತಿ ಆಗಿದ್ದಾರೆ. ಮತ್ತು ಅವರಿಗೆ ಏನಾಗಿದೆ ಅಂದರೆ, ಈಗ ಬಾಡಿಗೆ ಮನೆಗಳಿಗೆ ಯಾವುದೇ ಪ್ರಕಾರದ ರೆಂಟ್ ಅಗ್ರಿಮೆಂಟ್ ಇರುವುದಿಲ್ಲ, ಪೊಲೀಸ್ ವೆರಿಫಿಕೇಷನ್ ಇರುವುದಿಲ್ಲ. ಉದಾಹರಣೆಗೆ ಈ ಬಂಗಾಲಿ ಜನ ಜಾಸ್ತಿ ಆಗಿದ್ದಾರೆ ಕಾರವಾರಲ್ಲಿ. ಅವ್ರದ್ದು ಯಾವುದೇ ಇಲ್ಲ, ಅಂದರೆ ಬರುವಾಗ ಒಬ್ಬರು ಬರೋದು, ಇವರಿಗೆ ಅವರಿಗೆ ಅಂತ ತರುವುದು, ಈ ಥರ ಯಾವುದೇ ಒಂದು ದಾಖಲೆ ಇರುವುದಿಲ್ಲ. ಇಂಥದ್ದು ಆಗಿದ್ದರಿಂದ ನಗರದಲ್ಲಿ ಮುಂದಿನ ದಿನದಲ್ಲಿ ಕೆಟ್ಟ ಪರಿಣಾಮ ಬೀರೋದು ಚಾನ್ಸಸ್ ಇದೆ. ಅವರು ಕುಡ್ಕೊಂಡು ರಾತ್ರಿ ತಡರಾತ್ರಿಯಲ್ಲಿ ತಿರುಗಾಡೋದಾಗಲಿ,
ಈ ಗಾಂಜಾ ಸೇವನೆ ಮಾಡೋದಾಗಲಿ, ಕಳ್ಳತನ ಕೆಲವೊಂದು ಕೇಸಲ್ಲಿ ಈ ಥರ ಅವ್ರು ಸ್ವಲ್ಪ ಹೆಸರು ಬರ್ತಾ ಇದೆ, ಅವರೇ ಇರ್ಬೋದು, ಇವರೇ ಇರ್ಬೋದು ಅಂತೇಳಿ ಆ ಥರದ್ದೆಲ್ಲ. ಅದಕ್ಕೆ ಇದೆಲ್ಲ ನಮ್ಮ ಕಾರವಾರಲ್ಲಿ ಇಂಥದ್ದೆಲ್ಲ ಅಹಿತಕರ ಘಟನೆ ನಡಿಬಾರ್ದಂತೇಳಿ ನಾನೀಗ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಮನವಿ ಮಾಡಿದ್ದೀನಿ. DYSP ಸಾಹೇಬ್ರಿಗೂ ಎಲ್ಲರಿಗೂ ಕೊಟ್ಟಿದ್ದೀನಿ, ಪೊಲೀಸ್ ಅಧಿಕಾರಿಗಳಿಗೆ. ಅವರು ಆಶ್ವಾಸನೆ ನೀಡಿದ್ದಾರೆ, ಅಂದರೆ ನಾವು ಈ ಕ್ರಮ ಕೈಗೊಳ್ತೀವಿ ಮತ್ತು ಇದು ಒಳ್ಳೆ ಪಾಯಿಂಟ್ ಇದೆ, ಇದು ಆಗಬೇಕು ಅಂತೇಳಿ ಅವರು ಹೇಳಿದ್ದಾರೆ. ಮತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಕೂಡ ನಾನು ಈ ಜನರಿಗೆ ತಿಳಿಸುವಂಥದ್ದು ಏನಂದರೆ, ನೀವು ರೆಂಟಿಗೆ ಕೊಡುವುದೇ ಆದರೆ ನೀವು ಅವರಿಗೆ ಪೊಲೀಸ್ ವೆರಿಫಿಕೇಷನ್, ಆಧಾರ್ ಕಾರ್ಡ್, ರೆಂಟ್ ಅಗ್ರಿಮೆಂಟ್ ಮಾಡಿ ಕೊಡಬೇಕಂತೇಳಿ ನಾನು ಇದೇ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತಾ ಇದ್ದೇನೆ. ಜೊಯ್ಡಾದ ಇಳವಾದಲ್ಲಿ ರೆಸಾರ್ಟ್ ತ್ಯಾಜ್ಯ ಕಾಡಿಗೆ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ. ಜೊಯ್ಡಾ ತಾಲೂಕಿನ ಗಣೇಶಗುಡಿ ಹತ್ತಿರದ ಇಳವಾದಲ್ಲಿನ ರೆಸಾರ್ಟ್ನಿಂದ ಕುಡಿದು ಖಾಲಿಯಾದ ಸರಾಯಿ ಬಾಟಲಿಗಳು ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ರಕ್ಷಿತ ಅರಣ್ಯದಲ್ಲಿ ತಂದು ಎಸೆಯಲಾಗಿದೆ. ಇಲ್ಲಿನ ರೆಸಾರ್ಟ್ ಮಾಲೀಕರು ಕಳೆದ ವಾರವಷ್ಟೇ ಸಾವಿರಾರು ಸರಾಯಿ ಬಾಟಲಿಗಳನ್ನು ಮತ್ತು ಇನ್ನಿತರ ತ್ಯಾಜ್ಯವನ್ನು ಅರಣ್ಯದಲ್ಲಿ ಹಾಕಿದ ಘಟನೆ ಮಾಸುವ ಮುಂಚೆಯೇ ಮತ್ತಿದೇ ರೀತಿ ರಸ್ತೆ ಪಕ್ಕದ ಅರಣ್ಯದಲ್ಲಿ 3 ಕಡೆಗಳಲ್ಲಿ ರೆಸಾರ್ಟ್ ತ್ಯಾಜ್ಯವನ್ನು ಟ್ರ್ಯಾಕ್ಟರ್ನಲ್ಲಿ ತಂದು ಹಾಕಿರುವುದು ವ್ಯವಸ್ಥೆಯನ್ನು ಅಣಕಿಸುವಂತಿದೆ. ಜೊಯ್ಡಾ ವಲಯದ ಅಂಬೇಲಿ ಸೆಕ್ಷನ್ನಲ್ಲಿ ನಿರಂತರವಾಗಿ ರೆಸಾರ್ಟ್ನಿಂದ ಈ ತ್ಯಾಜ್ಯ ತಂದು ಸುರಿಯಲಾಗುತ್ತಿದ್ದರೂ ಇಲ್ಲಿನ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮಾತ್ರ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಮಾಹಿತಿ ನೀಡಿದರೂ ರಾತ್ರಿ ವೇಳೆ ತಂದು ಸುರಿಯುತ್ತಾರೆ, ಯಾರು ಅಂತ ಹೇಗೆ ಹಿಡಿಯುವುದು ಎಂದು ಜಾರಿಕೊಳ್ಳುತ್ತಾರೆ. ಎಲ್ಲ ಗೊತ್ತಿದ್ದು ಇವರು ಯಾವುದೇ ಕ್ರಮ ಕೈಗೊಳ್ಳದಿರುವುದನ್ನು ಗಮನಿಸಿದರೆ ಈ ರೆಸಾರ್ಟ್ ಮಾಲೀಕರ ಜೊತೆ ಇವರು ಶಾಮೀಲಾಗಿದ್ದಾರೆಯೇ ಎಂಬ ಅನುಮಾನ ಸಾರ್ವಜನಿಕರಲ್ಲಿ ಬರುತ್ತಿದ್ದು, ಕೂಡಲೇ ಮೇಲಾಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂಬುದು ಪರಿಸರ ಪ್ರೇಮಿಗಳ ಆಗ್ರಹವಾಗಿದೆ. ಅರಣ್ಯದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ಮತ್ತು ಸರಾಯಿ ಬಾಟಲಿಗಳನ್ನು ಎಸೆಯುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ. ಈ ಬಗ್ಗೆ ಸಂಬಂಧಿಸಿದ ಜೊಯ್ಡಾ ವಲಯ ಅರಣ್ಯಾಧಿಕಾರಿಗಳಿಗೆ ಯಾರು ಈ ತ್ಯಾಜ್ಯವನ್ನು ಎಸೆದಿದ್ದಾರೆ ಎಂಬುದನ್ನು ಕಂಡುಹಿಡಿಯಲು ಸೂಚಿಸುತ್ತೇನೆ ಎಂದು ಡಾಕ್ಟರ್ ಅಜಯ್ಯ DCF ಹಳಿಯಾಳ್ ಇವರು ಹೇಳಿದರು. ಕೇವಲ ಪ್ರಚಾರಕ್ಕಾಗಿ ಕುಮಾರಸ್ವಾಮಿ ಹೇಳಿಕೆ, ಸಚಿವ ಶ್ರೀರಾಮುಲು. ಕಾರವಾರ ರಾಮ ಮಂದಿರ ನಿರ್ಮಾಣ ವಿಚಾರದಲ್ಲಿ HD ಕುಮಾರಸ್ವಾಮಿ ರಾಜಕೀಯ ಮಾಡುವುದು ಬೇಡ, ಕೇವಲ ಪ್ರಚಾರಕ್ಕಾಗಿ ಹೇಳಿಕೆಗಳನ್ನು ಕೊಡುವುದು ಅವರಿಗೆ ಶೋಭೆ ತರುವುದಿಲ್ಲ ಎಂದು ಸಮಾಜ ಕಲ್ಯಾಣ ಸಚಿವ ಶ್ರೀರಾಮುಲು ಪ್ರತಿಕ್ರಿಯಿಸಿದರು. ರಾಮ ಮಂದಿರಕ್ಕೆ ಹಣ ಸಂಗ್ರಹಿಸುತ್ತಿರುವವರು ಹಣ ಕೊಟ್ಟವರ ಕೊಡದವರ ಮನೆಗುರುತು ಮಾಡುತ್ತಿರುವುದು ತಿಳಿಯಿತು. ಹಿಟ್ಲರ್ ಕಾಲದಲ್ಲಿ ನಾಜಿ ಯಹೂದಿಗಳಿಗೆ ಗಲಾಟೆ ನಡೆದು ಲಕ್ಷಾಂತರ ಜನರ ಮಾರಣ ಹೋಮ ನಡೆಯಿತು. ದೇಶದಲ್ಲಿ ನಡೆಯುತ್ತಿರುವ ಈ ಬೆಳವಣಿಗೆ ಎಲ್ಲಿ ತಲುಪುತ್ತದೆಯೋ ಗೊತ್ತಿಲ್ಲ ಎಂದು ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದರು. ಈ ಬಗ್ಗೆ ಸುದ್ದಿಗಾರರಿಗೆ ಪ್ರತಿಕ್ರಿಯಿಸಿದ ಶ್ರೀರಾಮುಲು, ನಮ್ಮ ದೇಶದಲ್ಲಿ ಹಿಟ್ಲರ್ ಆಡಳಿತ ಬಂದಿಲ್ಲ, ಮುಂದೆಯೂ ಬರಲು ನಮ್ಮ ಸರ್ಕಾರ ಬಿಡುವುದಿಲ್ಲ. ಆಧಾರವಿಲ್ಲದೆ ಅವರು ಕೊಡುತ್ತಿರುವ ಹೇಳಿಕೆಗಳಲ್ಲಿ ಸತ್ಯವಿಲ್ಲ. ಅವರ ಮನಸ್ಸಲ್ಲೂ ರಾಮ ಮಂದಿರ ಆಗಬೇಕು ಎಂದಿದೆ. ಅವರ ಪಕ್ಷದ ಶಾಸಕರೇ ದೇಣಿಗೆ ಕೊಟ್ಟಿದ್ದಾರೆ ಎಂದು ಹೇಳಿದರು. 8 ವರ್ಷದ ಹಿಂದಿನ ಮನೆ ಕಳ್ಳತನ ಪ್ರಕರಣ ಭೇದಿಸಿದ ಹೊನ್ನಾವರ ಪೊಲೀಸರು. ಕಾರವಾರ ಹೊನ್ನಾವರ ಕಾಸರಗೋಡಿನ ರೋಷನ್ ಮೊಹಲ್ಲಾದಲ್ಲಿ ಏಪ್ರಿಲ್ 2012ರಲ್ಲಿ ವೆಂಕಟೇಶ ಬಾಲಕೃಷ್ಣ ಶಾನಬಾಗ್ ಎಂಬುವವರ ಮನೆ ಕಳ್ಳತನ ಮಾಡಿದ್ದ ಆರೋಪಿಯನ್ನು ಪೊಲೀಸರು 8 ವರ್ಷಗಳ ಬಳಿಕ ಬಂಧಿಸಿದ್ದಾರೆ. ಭಟ್ಕಳ ಮೂಲದ ಹಾಲಿ ಹಾವೇರಿ ತಾಲೂಕು ಹಾನಗಲ್ ಶಿರಗೋಡಿನ ಮುಕ್ಬುಲ್ ಅಹಮದ್ ಸೈಯದ್ ರಸೂಲ್ ಸಾಬ್ ಮುಲ್ಲಾ 45 ವರ್ಷ ಬಂಧಿತ ವ್ಯಕ್ತಿ. ಆತನಿಂದ 60,000 ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಹೊನ್ನಾವರ ಸಿಪಿಐ ಶ್ರೀಧರ್ SR ನೇತೃತ್ವದಲ್ಲಿ PSI ಸಾವಿತ್ರಿ ನಾಯಕ್, ಸಿಬ್ಬಂದಿ ಕೃಷ್ಣಗೌಡ, ರಮೇಶ್ ಲಮಾಣಿ, ಮಹಾವೀರ, ಉದಯ್ ಮಗ್ದೂರ್, ರೈಸ್ ಭಗವಾನ್, ಅನಿಲ್ ಲಮಾಣಿ ಹಾಗೂ ಜಿಲ್ಲಾ ವೈಜ್ಞಾನಿಕ ನೆರವು ಘಟಕದ ASI ರಾಮಚಂದ್ರ ಹೆಗಡೆ, CSC ರಮೇಶ್ ಬೋರ್ಕರ್ ಇವರನ್ನೊಳಗೊಂಡ ತಂಡವು ಉತ್ತಮ ಕಾರ್ಯ ನಿರ್ವಹಿಸಿರುತ್ತದೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.